ಶ್ರೀ ಕ್ಷೇತ್ರದ ಶ್ರೀಮಂತ ರಾಜಗುಳಿಗನ ಧರ್ಮಚಾಕ್ರಿಯನ್ನು ಮಾಡಿಕೊಂಡು ಧರ್ಮದರ್ಶನವನ್ನು ನಡೆಸಿಕೊಂಡು ಬರ್ತಕ್ಕಿರ್ತಕ್ಕಂತಹ ಧರ್ಮದರ್ಶಿಗಳು ಶ್ರೀ ಸತೀಶ್ ಬಂದಲೆ. ಅದೇ ರೀತಿ ಇವತ್ತಿನ ದಿವಸದಲ್ಲಿ ಕದಂಬ ಹೇಳುವಂತಹ ನೂತನವಾದಂತಹ ಗ್ರಹವನ್ನು ನಿರ್ಮಾಣ ಮಾಡಿ ಅದರ ಒಂದಿಗೆ ಧರ್ಮಚಾವಡಿ ಅದೇ ರೀತಿ ಸಭಾಭವನಗಳನ್ನೆಲ್ಲ ನಿರ್ಮಾಣ ಮಾಡಿ ಸಮಸ್ತ ತುಳುವನಾಡಿನ ಬಂಧುಗಳಿಗೆ ಎಲ್ಲರಿಗೂ ಹಿರಿಯರಿಂದ ಕಿರಿಯರವರೆಗೆ ದೈವಗಳ ಹಾಗೂ ದೇವರ ಶುಭ ಆಶೀರ್ವಾದದೊಂದಿಗೆ ಶುಭೋದಯ ಹಾಗೂ ನಮಸ್ಕಾರವನ್ನು ಹೇಳುತ್ತಾ, ಶ್ರೀ ಕ್ಷೇತ್ರ ಶ್ರೀಮಂತ ರಾಜಗುಳಿಗ ಕ್ಷೇತ್ರ ಅಲ್ಲದೆ ಮೂಡುಮನೆ ಬಂದಲೆ ಹೇಳುವಂತಹ ಅತ್ಯಂತ ತುಳುವನಾಡಿನ ಮಣ್ಣಿನಲ್ಲಿ ಕಲೆ ಕಾರ್ಮಿಕವನ್ನು ಹೊಂದಿರತಕ್ಕಂತಹ ವೈಭವವನ್ನು ಮೆರೆಯುತ್ತಾ ಬಂದಿರುವಂತಹ ಕ್ಷೇತ್ರ. ಅಂತಹ ಶ್ರೀಮಂತ ರಾಜಗುಳಿಗ ಕ್ಷೇತ್ರದಲ್ಲಿ ದೈವೀ ಶಕ್ತಿ, ದೇವಿ ಶಕ್ತಿ, ನಾಗಶಕ್ತಿ ಅಲ್ಲದೆ ವಿಶೇಷವಾಗಿ ತನ್ನದೇ ಆದಂತಹ ಕಲೆ ಕಾರ್ಮಿಕವನ್ನು ಹೊಂದಿರತಕ್ಕಂತಹ ಶ್ರೀಮಂತ ರಾಜಗುಳಿಗ ಹೇಳುವಂತಹ ನಾಮಶೇಷವನ್ನು ಹಿಡಿದುಕೊಂಡು ಜಗತ್ತಿನಾದ್ಯಂತ, ರಾಜ್ಯಾದ್ಯಂತ, ಅದೇ ರೀತಿ ಪರಿಸರ, ಗ್ರಾಮ ಹಲವಾರು ಕಡೆಗಳಿಂದ ಭಕ್ತರ ಕಷ್ಟ ನಷ್ಟಗಳನ್ನು ಆಲಿಸುತ್ತಾ ಅದನ್ನು ಪರಿಹಾರ ಮಾಡುವಂತಹ ಒಂದು ಆ ದೈವ ಸ್ವರೂಪಿಯಾದಂತಹ ಶ್ರೀಮಂತ ರಾಜಗುಳಿಗನು ಮೆರೆದುಕೊಂಡಿರತಕ್ಕಂತಹ ಒಂದು ಕಾರ್ಣಿಕವುಳ್ಳವಾದಂತಹ ಇತಿಹಾಸ ಪ್ರಸಿದ್ಧವಾದಂತಹ ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕೆಳಗೆ ದುರ್ಗಾ ಪರಮೇಶ್ವರಿಯನ್ನು, ಆ ಮಹಾತಾಯಿಯನ್ನು ಈ ಕ್ಷೇತ್ರದಲ್ಲಿ ಪ್ರಶ್ನಾಮಾರ್ಗವನ್ನು ಚಿಂತನೆ ಮಾಡಿದ ಪ್ರಕಾರವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಬಳಿಕ ಆ ದೇವರ ಪ್ರೇರಣೆ, ದೈವದ ಅನುಗ್ರಹದಿಂದ ಕ್ಷೇತ್ರದ ವಿಶೇಷವಾದಂತಹ ವಾಯುವ್ಯ ಭಾಗದಲ್ಲಿ ಆ ಶ್ರೀಮಂತ ರಾಜಗುಳಿಗನನ್ನು ಪ್ರತಿಷ್ಠಾಪನೆ ಮಾಡಬೇಕು, ಗುಳಿಗನ ಕಲೆ ಕಾರ್ಮಿಕವನ್ನು ಈ ಮಣ್ಣಿನಲ್ಲಿ ಮೆರೆಸಬೇಕು ಅಂತ ಹೇಳುವಂಥ ಸಂಕಲ್ಪದೊಂದಿಗೆ ಶ್ರೀಮಂತ ರಾಜಗುಳಿಗನನ್ನು ವೈಭವದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆವತ್ತಿನಿಂದ ಇವತ್ತಿನವರೆಗೆ ಪ್ರತಿ ತಿಂಗಳು ಆ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಹಲವಾರು ಭಕ್ತರ ಬೇಡಿಕೆಯ ಮೇರೆಗೆ ಅವರ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿದ ಫಲರೂಪವಾಗಿ ಕ್ಷೇತ್ರದ ಆ ಶ್ರೀಮಂತ ರಾಜಗುಳಿಗನಿಗೆ ವೈಭವದ ಕೋಲಬಲಿ ಸೇವೆಯು ಕೂಡ ಈ ಮಣ್ಣಿನಲ್ಲಿ ನಡೆದುಕೊಂಡು ಬರುತ್ತಿದೆ. ಅದೇ ರೀತಿ ಹಲವಾರು ಭಕ್ತರು ಈ ಸನ್ನಿಧಾನಕ್ಕೆ ಬಂದು ಅವರ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಹೋಗಿದ್ದಾರೆ. ಎಷ್ಟೋ ನಿದರ್ಶನಗಳು ಈ ಮಣ್ಣಿನಲ್ಲಿ ನಡೆದುಕೊಂಡು ಬಂದಿದ್ದೇವೆ. ಅದರ ಒಂದಿಗೆ ಮೂಡುಮನೆ ಬಂದಲೆಯ ಕುಪ್ಪೆಟ್ಟು ಬಂಜುರ್ಲಿ ಸಪರಿವಾರ ದೈವಗಳು ಕೂಡ ಈ ಮಣ್ಣಿನಲ್ಲಿ ತನ್ನದೇ ಆದಂಥ ಕಲೆ ಕಾರ್ಮಿಕವನ್ನು ಮೆರೆಸಿಕೊಂಡು ಬಂದು ಅತ್ಯಂತ ವಿಚಿತ್ರವಾದಂತಹ ಒಂದು ಚಿತ್ರಕೂಟವನ್ನು ನಿರ್ಮಾಣ ಮಾಡಿ ನಾಗದೇವರನ್ನು, ಅಜೀರ್ಣ ವ್ಯವಸ್ಥೆಯಲ್ಲಿದ್ದಂತಹ ನಾಗದೇವರನ್ನು ಈ ಮಣ್ಣಿನಲ್ಲಿ ಪುನರಪಿ 2019ನೇ ಇಸವಿಯಲ್ಲಿ ನಾಗದರ್ಶನದಲ್ಲಿ ಕಂಡುಬಂದ ಪ್ರಕಾರವಾಗಿ ಸರ್ವ ಶಕ್ತಿಗಳನ್ನು ಜೀರ್ಣೋದ್ಧಾರ ಮಾಡಿ ನಾಗದೇವರನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಡಿಸೆಂಬರ್ ತಿಂಗಳ ವಿಶೇಷವಾದಂತಹ 20ನೇ ತಾರೀಕಿಗೆ ಈ ಮಣ್ಣಿನಲ್ಲಿ ಅಷ್ಟಪವಿತ್ರ ನಾಗಮಂಡಲೋತ್ಸವ ಸೇವೆಯು ವಿಜೃಂಭಣೆಯಿಂದ, ದೇವರ ಅನುಗ್ರಹವೇ ಅಂತ ಹೇಳಬೇಕು, ಇಡೀ ಮಂಗಳೂರು ಗ್ರಾಮಕ್ಕೆ ಕರ್ಫ್ಯೂ ಅಂದರೆ ನಿರ್ಬಂಧ ಹೇರಿದ ಕಾರಣ ಅಷ್ಟೊಂದು ವ್ಯವಸ್ಥೆಯಲ್ಲಿ ಕೂಡ ಈ ಮಣ್ಣಿನಲ್ಲಿ 5 ದಿನಗಳ ಪರ್ಯಂತ ನಾಗದೇವರ ಕಲೆ ಕಾರ್ಮಿಕದಿಂದ, ಶ್ರೀಮಂತ ರಾಜಗುಳಿಗನ ವರಬಲದಿಂದ ಈ ಮಣ್ಣಿನಲ್ಲಿ ವೈಭವವೇತವಾಗಿ ಅಷ್ಟಪವಿತ್ರ ನಾಗಮಂಡಲ ಮಹೋತ್ಸವವು ಹಲವಾರು ಜನರ ಭಕ್ತರ, ಪರವೂರ ಭಗವದ್ಭಕ್ತರ ಸಹಕಾರದೊಂದಿಗೆ ಶ್ರೀ ಕ್ಷೇತ್ರದ ಶ್ರೀಮಂತ ರಾಜಗುಳಿಗನ ಧರ್ಮಚಾಕ್ರಿಯನ್ನು ಮಾಡಿಕೊಂಡು ಧರ್ಮದರ್ಶನವನ್ನು ನಡೆಸಿಕೊಂಡು ಬರ್ತಕ್ಕಿರ್ತಕ್ಕಂತಹ ಧರ್ಮದರ್ಶಿಗಳು ಶ್ರೀ ಸತೀಶ್ ಬಂದಲೆ. ನಿಮಗೆಲ್ಲ ತಿಳಿದಿರುವಂತೆ ಅವರು ಚಿರಪರಿಚಿತರು. ಯಾಕೆ ಹೇಳಿದರೆ ದೇವದಾಸ್ ಕಾಪಿಕಾಡ್ ಅವರ ಚಿರಪರಿಚಿತವಾದಂತಹ ನಾಟಕ ರಂಗದಲ್ಲಿ ಮಿಂಚಿ ಬೆಳಗಿ ಅದರ ನಂತರದಲ್ಲಿ ಹಲವಾರು ಸಿನಿಮಾ ಚಲನಚಿತ್ರಗಳಲ್ಲಿ, ತುಳು ಚಲನಚಿತ್ರಗಳಲ್ಲಿ ಭಾಗವಹಿಸಿ ಜಗತ್ತು, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತನ್ನದೇ ಆದಂತಹ ಒಂದು ವಿಶೇಷವಾದಂತಹ ಅವರ ಒಂದು ವರ್ಚಸ್ಸಿನಿಂದ ಅವರದೇ ಆದಂತಹ ಒಂದು ಹಾಸ್ಯ ನಟನಾಗಿ ಬೆಳೆದುಕೊಂಡು ಬಂದು ಇವತ್ತು ಶ್ರೀಮಂತ ರಾಜಗುಳಿಗನ ಕ್ಷೇತ್ರದಲ್ಲಿ ಧರ್ಮದರ್ಶಿಗಳಾಗಿ ಹಲವಾರು ಭಕ್ತರ ಕಷ್ಟ ನಷ್ಟಗಳನ್ನು ಆಲಿಸುತ್ತಾ ಅದನ್ನು ಪರಿಹಾರ ಮಾಡಿಕೊಂಡು ಅವರ ಪ್ರಾರ್ಥನೆಯ ಮುಖಾಂತರವಾಗಿ, ವಿಶಿಷ್ಟವಾದಂತಹ ಅವರ ಒಂದು ಮಾರ್ಗದರ್ಶನದ ಮುಖಾಂತರವಾಗಿ ಭಕ್ತರ ಆಲಾಪನೆಗಳನ್ನೆಲ್ಲ ನಡೆಸಿಕೊಂಡು ಬಂದಿದ್ದಾರೆ. ಆ ಧರ್ಮದರ್ಶಿಗಳ ಚಿಂತನೆಯಂತೆ, ದೈವದ ಪ್ರೇರಣೆಯಂತೆ ಈ ಕ್ಷೇತ್ರದಲ್ಲಿ ಶ್ರೀಮಂತನ ರಾಜಗುಳಿಗ ಸನ್ನಿಧಾನದ ಸರಿ ಹಿಂಭಾಗದಲ್ಲಿ ವಿಶೇಷವಾದಿ ಒಂದು ಸಭಾಭವನ ನಿರ್ಮಾಣ ಆಗಬೇಕು. ಅದರ ಒಂದಿಗೆ ವಿಶೇಷವಾಗಿ ಚಾವಡಿ ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳುವಂತಹ ಒಂದು ಸದುದ್ದೇಶದಿಂದ ಕೆಲವು ತಿಂಗಳ ಹಿಂದೆ ಈ ಮಣ್ಣಿನಲ್ಲಿ ದಿನೇಶ್ ಪೆಜೆತ್ತಾರು ಕುಡುಪು ಪ್ರಧಾನ ಅರ್ಚಕರು ಇವರ ನೇತೃತ್ವದಲ್ಲಿ ಶಿಲಾನ್ಯಾಸಗಳನ್ನೆಲ್ಲ ಮಾಡಿ
ಅದೇ ರೀತಿ ಇವತ್ತಿನ ದಿವಸದಲ್ಲಿ ಕದಂಬ ಹೇಳುವಂತಹ ನೂತನವಾದಂತಹ ಗ್ರಹವನ್ನು ನಿರ್ಮಾಣ ಮಾಡಿ ಅದರ ಒಂದಿಗೆ ಧರ್ಮಚಾವಡಿ ಅದೇ ರೀತಿ ಸಭಾಭವನಗಳನ್ನೆಲ್ಲ ನಿರ್ಮಾಣ ಮಾಡಿ ಆ ವಿಶೇಷವಾದಂತಹ ದೇವರ ಈ ಒಂದು ಧರ್ಮಚಾವಡಿಯ ಪ್ರೇರೇಪಣೆಯೊಂದಿಗೆ ಧರ್ಮ ಕಾರ್ಯಗಳು ನಡೆಸಬೇಕು. ಅದರ ಒಟ್ಟಿಗೆ ಆ ಲೋಕದಲ್ಲಿ ಬಂದಂತಹ ಎಲ್ಲ ಜನರ ಕಷ್ಟ ನಷ್ಟಗಳು ಈ ಮಣ್ಣಿನಲ್ಲಿ ಪರಿಹಾರ ಆಗಬೇಕು ಹೇಳುವಂಥ ಸದುದ್ದೇಶದಿಂದ ಆ ಕದಂಬ ಹೇಳುವಂಥ ಗ್ರಹವನ್ನು ನಿರ್ಮಾಣ ಮಾಡಿ ಇವತ್ತಿನ ದಿವಸದಲ್ಲಿ ನಾವು ಆ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಅದರ ಒಂದಿಗೆ ಧರ್ಮದರ್ಶಿಗಳಿಗೂ ಕೂಡ ಒಂದು ಸ್ಥಿರವಾದ ನೆಲೆ ಆಗಬೇಕು. ಅದರ ಸದುದ್ದೇಶದಿಂದ ಭಕ್ತರ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು. ಈ ಮಣ್ಣಿನಲ್ಲಿ ಶ್ರೀಮಂತ ರಾಜಗುಳಿಗ ದುರ್ಗಾಪರಮೇಶ್ವರಿ ನಾಗದೇವರು ದಿನಕ್ಕೆ ಅಭಿವೃದ್ಧಿ ಹೊಂದಬೇಕು, ಸಾನ್ನಿಧ್ಯ ಬೆಳಗಬೇಕು ಅಂತ ಹೇಳುವ ಸದುದ್ದೇಶದಿಂದ ಮಾಡುವಂಥ ಸತ್ಕರ್ಮದಿಂದ ಆ ಬಿಂಬೋಪಾದಿಯಲ್ಲಿ ಕಲಾ ಸಾನ್ನಿಧ್ಯವನ್ನು ಹೇಗೆ ಪರಮಾತ್ಮ ಹೊಂದಿಕೊಂಡಿದ್ದಾನ ಅದೇ ರೀತಿ ಭಕ್ತರ ಎಲ್ಲ ಕಷ್ಟ ನಷ್ಟಗಳು ಆ ಪರಿಹಾರ ಆಗಿ ಅವರವರ ಮನೆತನಗಳಲ್ಲಿ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿರಬೇಕು ಹೇಳುವಂಥ ಸದುದ್ದೇಶದಿಂದ ಸತೀಶ್ ಬಂದಾಲೆ ಅವರು ಈ ಕದಂಬ ಹೇಳುವಂತಹ ಮನೆಯ ಆ ಒಂದು ನಿರ್ಮಾಣವನ್ನು ಧರ್ಮಚಾವಡಿಯ ಮನೆಯನ್ನು ನಿರ್ಮಾಣಗೊಳಿಸಿದ್ದಾರೆ. ಅದು ಇವತ್ತಿನ ದಿವಸದಲ್ಲಿ ಅವರ ಕನಸು ನನಸಾಗಿದೆ. ಮುಂದಕ್ಕೂ ಕೂಡ ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿ, ಹಲವಾರು ಭಕ್ತಗಳು ಈ ಮಣ್ಣಿಗೆ ಬಂದು ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರಿಸಲಿ ಅಂತ ಹೇಳಿ ನಾವು ಆರಾಧನೆ ಮಾಡಿಕೊಂಡು ಬರ್ತಕ್ಕಂಥ ದೈವದೇವರುಗಳೆಲ್ಲ ನಾವು ಪ್ರಾರ್ಥನೆ ಮಾಡಿಕೊಂಡು ಶ್ರೀಮಂತ ರಾಜಗುಳಿಗ ಇಡೀ ಲೋಕಕ್ಕೆ ಸುಭಿಕ್ಷೆಯನ್ನು ಅನುಗ್ರಹಿಸಲಿ ಅಂತ ಹೇಳಿ ಈ ಮೂಲಕವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ.